ಶಿಶು ಕೇಂದ್ರೀಕೃತ ಶಿಕ್ಷಣ ಸಹಾಯಧನ ಯೋಜನೆಯಲ್ಲಿ ಅನುದಾನ ಪಡೆಯುತ್ತಿರುವ ರಾಜ್ಯದ ವಿಶೇಷ ಶಿಕ್ಷಕರ ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳಿಗೆ ನೀಡುತ್ತಿರುವ ಗೌರವಧನ ದ್ವಿಗುಣಗೊಳಿಸಲು ಮತ್ತು ವಿಶೇಷ ಶಿಕ್ಷಕರಿಗೆ ವೇತನ ನೀಡದಿರುವ ಬಗ್ಗೆ ರಾಜ್ಯ ವಿಶೇಷ ಶಿಕ್ಷಕರ ಹಾಗೂ ಶಿಕ್ಷಕೇತರ ಸಂಘದಿಂದ ಮಂಗಳೂರಲ್ಲಿ ಮನವಿ ಸಲ್ಲಿಸಲಾಯಿತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಶ್ಯಾಮಲಾ ಹಾಗೂ ವಿಕಲಚೇತನ ಸಬಲೀಕರಣ ಅಧಿಕಾರಿ ಯಮುನಾ ಅವರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ರಾಜ್ಯ ವಿಶೇಷ ಹಾಗೂ ಶಿಕ್ಷಕೇತರ ಸಂಘದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಅವರು, ರಾಜ್ಯದ ವಿಶೇಷ ಶಾಲೆಗಳಲ್ಲಿ ಸೇವಾನಿರತರಾಗಿರುವ ವಿಶೇಷ ಶಿಕ್ಷಕರ ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳ ಗೌರವಧನವನ್ನು ದ್ವಿಗುಣಗೊಳಿಸಬೇಕು. ಇನ್ನು ವಿಶೇಷ ಮಕ್ಕಳ ಶಿಕ್ಷಕರಿಗೆ ವೇತನ ನೀಡದಿರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದರು. ಈ ಏನು ನಮ್ಮ ಅನುದಾನ ಸಿಗ್ತಾ ಇದೆ 13,500 ಆಗಲಿ ಅಥವಾ ಇವರಿಗೆ ಕ್ಯಾರ್ಟೇಕರಿಗೆ 9,000 ಸಿಗ್ತದೆ, ಇದನ್ನು ದ್ವಿಗುಣ ಮಾಡಬೇಕು. ಮತ್ತು ಅದೇ ರೀತಿ ನಮಗೆ ಕೊಡ್ತಕ್ಕಂಥ ಏನು ಅನುದಾನ ಇದೆ ಅದನ್ನು ಸಮಯಕ್ಕೆ ಸರಿಯಾಗಿ ಕೊಡಬೇಕು. ಇದು ಇಲ್ಲ ಅಂತ ಹೇಳಿದರೆ ಇದೇ ಡಿಸೆಂಬರ್ 3ರಂದು ರಾಜ್ಯವ್ಯಾಪಿ ಮುಷ್ಕರವನ್ನು ಮಾಡ್ತೇವೆ ಎಂಬ ಒಂದು ಕರೆಯನ್ನು ಈ ಮುಖಾಂತರ ಕೊಡಲಿಕ್ಕೆ ಇವತ್ತು ಕೊಟ್ಟಿದ್ದೇವೆ, ಮನವಿ ಕೊಟ್ಟಿದ್ದೇವೆ. ನಮ್ಮ ಅಂಗವಿಕಲರ ಸಬಲೀಕರಣ ಅಧಿಕಾರಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರ ಮುಖಾಂತರ ನಾವು ಸಂಬಂಧಪಟ್ಟಂಥ ನಮ್ಮ ಇಲಾಖಾ ಸಚಿವರಾದಂಥ ಶ್ರೀಮತಿ ಶಶಿಕಲಾ ಜೊಲ್ಲೆ ಅವರಿಗೆ, ನಿರ್ದೇಶಕರಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿ ಅವರಿಗೆ ಕಳಿಸಿಕೊಡ್ತಾ ಇದ್ದೀವಿ. ಈ ವೇಳೆ ಗೌರವ ಅಧ್ಯಕ್ಷ ಆಗ್ನೇಸ್ ಕುಂದರ್, ಅಧ್ಯಕ್ಷ ಡಾಕ್ಟರ್ ಕಾಂತಿ ಹರೀಶ್, ಕರೆಪ್ಪ ಬಿಎಚ್ ಮೊದಲಾದವರು ಉಪಸ್ಥಿತರಿದ್ದರು. ಇಂತಹ ಮಕ್ಕಳಿಗೆ ಇಷ್ಟು ಕಷ್ಟದಿಂದ ನಡೆಸುವಂಥ ಶಾಲೆ ಬೇರೆ ಎಲ್ಲ ಕಡೆಗಳಲ್ಲಿ ಶಾಲೆಗಳನ್ನು ನಡೆಸ್ತಾರೆ, ಆದರೆ ಇಂತಹ ವರ್ಗದ ಮಕ್ಕಳಿಗೆ ನಡೆಸುವಂಥದ್ದು ಬಹಳ ಕಷ್ಟದ್ದು. ಇದು ಸರ್ಕಾರ ಮಾಡಬೇಕಾದದ್ದು. ಆದರೆ ಈ ನಮ್ಮ ಸಂಸ್ಥೆಗಳು ಇದನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ಕೂಡ ನಮಗೆ ತಾರತಮ್ಯ ಮಾಡಿ ಈಗ ಕೇವಲ 13,500 ರೂಪಾಯಿ, ನಿಮಗೆ ಗೊತ್ತಿದೆ, ಇಷ್ಟು ಸಣ್ಣ ಪ್ರಮಾಣದಲ್ಲಿ ಅದನ್ನು ಕೊಟ್ಟು ಆದರೂ ಕೂಡ ಇಷ್ಟರವರೆಗೆ ನಾವು ಅದನ್ನು ನಡೆಸ್ತಾ ಬಂದಿದ್ದೇವೆ. ನಮ್ಮ ಬೇಡಿಕೆ ಇದೆ, ನಮಗೆ ಮಿನಿಮಮ್ ಏನು ಕೊಡಲಿಕ್ಕೆ ಇದೆ ಅದನ್ನು ಸರ್ಕಾರ ಕೂಡಲೇ ಅದನ್ನು ಜಾರಿ ಮಾಡಬೇಕು. ಇಂತಹ ಮಕ್ಕಳಿಗೋಸ್ಕರ ಅದು ನಮ್ಮ ಕಳಕಳಿಯ ವಿನಂತಿ.